ಒಂದೇ ದೇವರು, ಒಂದೇ ಜಾತಿ, ಒಂದೇ ಧರ್ಮ ಎಂಬ ತತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರಿ ಸಮಾನತೆ ಮತ್ತು ಮಾನವೀಯತೆಯನ್ನು ಎತ್ತಿ ಹಿಡಿದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮಗೆಲ್ಲರಿಗೂ ಮಾರ್ಗದರ್ಶಕರು. ನನಗೆ ನೆನಪಿದೆ, ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾರಾಯಣ ಗುರು ಜಯಂತಿ ಸರ್ಕಾರದ ವತಿಯಿಂದ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಆಚರಣೆ ಮಾಡಬೇಕು ಎಂಬ ಬೇಡಿಕೆ ಇದ್ದಾಗ ಸಿದ್ದರಾಮಯ್ಯನವರು ಆ ಆದೇಶವನ್ನು ಕೊಡುವಾಗ ಅಲ್ಲಿ ನಾನೂ ಕೂಡ ಇದ್ದದ್ದು ನನಗೆ ವಿಶೇಷವಾದಂಥ ಒಂದು ಸಂತೋಷ ಇದೆ. ಇವತ್ತು ನಾರಾಯಣ ಗುರು ಸ್ವಾಮೀಜಿ ಅವರ ಹೆಸರನ್ನು ಲೇಡಿ ಹಿಲ್ ವೃತ್ತಕ್ಕೆ ಇಡಬೇಕು ಎಂತಕ್ಕಂಥ ಒಂದು ದೊಡ್ಡ ಕೂಗು ಮತ್ತು ಬೇಡಿಕೆ ಜನರದಾಗಿದೆ. ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಇದರ ಬಗ್ಗೆ ತಕ್ಷಣ ಸ್ಪಂದಿಸಿ ಲೇಡಿ ಹಿಲ್ ವೃತ್ತ ಏನಿದೆ ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರು ವೃತ್ತ ಎಂದು ಮರುನಾಮಕರಣ ಮಾಡಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ಒತ್ತಾಯಿಸುತ್ತಿದ್ದೇನೆ.